ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಳದ ಸಮಗ್ರ ಜೀರ್ಣೋದ್ಧಾರಗೊಂಡು ಇದೀಗ ಬ್ರಹ್ಮಕಲಶೋತ್ಸವದ ಹೊಸ್ತಿಲಿನಲ್ಲಿರುವ ಶ್ರೀದೇವರಿಗೆ ಹೆಜಮಾಡಿ ಶ್ರೀ ವನದುರ್ಗ ಬ್ರಹ್ಮಸ್ಥಾನದ ವತಿಯಿಂದ ಪಾಕ ತಯಾರಿಕಾ ಪರಿಕರ ಹಾಗೂ ಶ್ರೀದೇವರ ರಜತ ಕವಚವನ್ನು ನೂರಾರು ಮಂದಿ ಭಕ್ತಾದಿಗಳು ಪಾಲ್ಗೊಂಡು ಭವ್ಯ ಮೆರವಣಿಗೆಯಲ್ಲಿ ದೇವಳಕ್ಕೆ ಅರ್ಪಿಸಿದರು. ಈ ಅದ್ದೂರಿ ಮೆರವಣಿಗೆಯಲ್ಲಿ ಸ್ಥಳೀಯ ಜನಹಿತ ವ್ಯಾಯಾಮ ಶಾಲಾ ಸದಸ್ಯರಿಂದ ತಾಲೀಮು, ಗೊಂಬೆ ಕುಣಿತ, ಭಜನಾ ಕುಣಿತ, ವಿವಿಧ ಟ್ಯಾಬ್ಲೋಗಳು ಗಮನ ಸೆಳೆದವು. ಈ ಬಗ್ಗೆ ಮಾಹಿತಿ ನೀಡಿದ ಬ್ರಾಹ್ಮಣ ಸಮಾಜದ ಪ್ರಮುಖರಾದ ಹರಿಭಟ್ ಅವರು ಮಾತನಾಡಿ, ಗ್ರಾಮದೇವರ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವದ ಈ ಶುಭ ಗಳಿಗೆಯಲ್ಲಿ ಶ್ರೀ ವನದುರ್ಗ ಬ್ರಹ್ಮಸ್ಥಾನದ ಮೂಲಕ ಕೊಡಮಾಡಿದ ಪಾಕ ತಯಾರಿಕಾ ಪರಿಕರ, ದೇವರ ರಜತ ಕವಚ ಸಹಿತ ವಿವಿಧ ವಸ್ತುರೂಪದ ವಸ್ತುಗಳನ್ನು ಹೊರೆಕಾಣಿಕೆ ರೂಪದಲ್ಲಿ ಅರ್ಪಿಸುತ್ತಿದ್ದು, ಈ ಭವ್ಯ ಮೆರವಣಿಗೆಗೆ ಶ್ರೀ ವನದುರ್ಗ ಬ್ರಹ್ಮಸ್ಥಾನದಿಂದ ಹೊರಟು ಗ್ರಾಮ ದೇಗುಲ ಸೇರಲಿದೆ ಎಂದರು. ಸರ್ಗೇಶ್ವರಿ ಸೇವಾ ಬಳಗ ಮಾದ ಭಕ್ತರನ್ನ ಒಟ್ಟು ಸೇರೊಂದು ನಮ್ಮ ಇದು ಮಾಡಿದ ಒಡೆಯಂಚಿತ್ತಿ ಶ್ರೀ ಮಹಾಲಿಂಗೇಶ್ವರ ಮಹಾದೇವರನ್ನ ಬ್ರಹ್ಮಕಲಶೋತ್ಸವದ ಇಂಜಿ ಪರ್ವಗಾಲುಂಟು ದೇವಿನ ಸಾನ್ನಿಧ್ಯೋಡು ಮಾದ ಭಕ್ತರನ್ನಾಗು ಒಟ್ಟು ಸೇರದೆ ದೇವರಿಗೆ ಪ್ರೀತ್ಯರ್ಥವಾದ ಇಂಥ ದಿನುಂಟು ನಮ್ಮ ಹೊರೆ ಕಾಣಿಕೆ ಅಂಚನೆ ದೇವೆಲ್ಲ ಓಡಾಡುತ್ತ ಪಾತ ಸಾಮಾನು ಪೂರ ದೇವರಿಗೆ ಅರ್ಪಣೆ ಮಲ್ಪರಲ್ಲ ಹೀಗಾದ ಮಾದ ಭಕ್ತರನ್ನ ಒಟ್ಟು ಸೇರೊಂದು ವಿಜೃಂಭಣೆ ಹೇಳಿ ದೇವಿನ ಸಾನ್ನಿಧ್ಯ ಹೊಡೆದು ಒಡೆಯನ ಸಾನ್ನಿಧ್ಯ ಬಿಡಾಡೊಂದಿಲ್ಲ ಮಾತೆಲ್ಲ ಈ ಒಂದು ಶುಭಾರಂಭವು ಭಾಗವಹಿಸದೆ ಒಡೆಯ ಮಹಾರುದ್ರ ದೇವರನ್ನ ಅಂಚನೆ ಆ ಗಡ್ಗೇಶ್ವರಮ್ಮನಾಗ ಪ್ರೀತಿ ಮಾತಿಗೆ ಮಾತೆಗಳ ಪಾತ್ರರಾದು ಮಾತೆಲ್ಲ ಧನ್ಯತೆಯನ್ನು ಪಡೆಯುವುದು ಬಂದು ಮಾತ ಭಕ್ತರನ್ನ ಕಂಡು ಅಭಿನಂದನೆ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಪ್ರಮುಖರಾದ ಪ್ರಕಾಶ್ ರಾವ್, ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಲೋಕೇಶ್ ಅಮೀನ್ ಸಹಿತ ವಿವಿಧ ಸಮಾಜದ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು.